ಬೆಳ್ತಂಗಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅರ್ಹ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರ್ ಅವರು, ಭಾಗ್ಯಲಕ್ಷ್ಮಿ ಯೋಜನೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕನಸಿನ ಕೂಸು ಅಂದ್ರೆ ತಪ್ಪಾಗಲಾರದು. ಹೆಣ್ಣು ಮಕ್ಕಳ ವಿದ್ಯಾರ್ಜನೆಗೆ ಮತ್ತು ಕೌಶಲ್ಯ ದೃಷ್ಟಿಯಿಂದ 18ನೇ ವಯಸ್ಸಿಗೆ 1 ಲಕ್ಷ ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಹೆಣ್ಣಿನ ರಕ್ಷಣೆಯನ್ನ ಮಾಡಲು ಕಾರಣಕರ್ತರಾದ ಯಡಿಯೂರಪ್ಪರವರಿಗೆ ಮೊದಲು ಅಭಿನಂದಿಸುತ್ತೇನೆ. ಈ ಕಾರ್ಯಕ್ರಮವನ್ನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮುಂದುವರೆಸಿರುವುದು ಅಭಿನಂದನೀಯ ಅಂತ ಹೇಳಿದರು. ಹೆಣ್ಣು ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಎನ್ನುವಂತಹದ್ದನ್ನು ಮನಗಂಡು ಪ್ರಾಯಶಃ ಭಾಗ್ಯಲಕ್ಷ್ಮಿ ಬಾಂಡನ್ನು ಸನ್ಮಾನ್ಯ ಯಡಿಯೂರಪ್ಪನವರ ಕನಸಿನ ಕೂಸು ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್. ಅವರು ಪ್ರಥಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆ ಹೆಣ್ಣು ಮಗಳ ಭವಿಷ್ಯದ ದೃಷ್ಟಿಯಿಂದ 18ನೇ ವಯಸ್ಸಿಗೆ 1 ಲಕ್ಷ ರೂಪಾಯಿಯನ್ನು ಅವಳ ಖಾತೆಗೆ ಜಮಾ ಮಾಡುವ ಮೂಲಕ ಆ ಹೆಣ್ಣಿನ ರಕ್ಷಣೆಯನ್ನು ಮಾಡಲಿಕ್ಕೆ ಹೊರಟಂತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಎನ್ನುವುದನ್ನು ಮೊದಲು ನಾನು ಹೇಳಿದ್ದು ನಾನು ಬಹಳ ಸಂತೋಷವನ್ನು ಪಡುತ್ತೇನೆ. 2 ಹೆಣ್ಣು ಮಕ್ಕಳಿಗೆ ಒಂದು ಮನೆಯ ಒಂದು ಕುಟುಂಬದ 2 ಜನ ಹೆಣ್ಣು ಮಕ್ಕಳಿಗೆ ಈ ಬಾಂಡ್ ಅನ್ನು ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯ ಪ್ರಾಯಶಃ ಯಡಿಯೂರಪ್ಪನ ನಂತರ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಸಹ ಯಾವುದನ್ನು ನಿಲ್ಲಿಸಿದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ನಿಲ್ಲಿಸಲಿಲ್ಲ. ಸೈಕಲ್ ವಿತರಣೆಯನ್ನು ಸಹ ಇವತ್ತಿನವರೆಗೂ ನಿಲ್ಲಿಸದೆ ಅದು ಸಮಾಜದ ಒಂದು ಅಗ್ರಗಣ್ಯವಾಗಿರ್ತಕ್ಕಂತಹ ಒಂದು ಯೋಜನೆ. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹನಾಯಕ್, ಹರೀಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮಹಿಳೆ ಸುಪುಷ್ಟ ಶರೀರ ಮತ್ತು ಶಿಕ್ಷಣದಿಂದ ಸಾಧ್ಯ ಸುಂದರ ನಾಳೆ. ಬೆಳೆಯುವ ಶಿಶುವಿಗೆ ಸರಿಯಾಗಿ